ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾರ್ಥನಾ ಕೋಟೆ ಮಂಗಳೂರು 2ನೇ ತರಗತಿಯ ವಿದ್ಯಾರ್ಥಿ. ಈ ದಿನ ನಾನು ಎಲ್ಲರಿಗೂ ಒಂದು ನೀತಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಂದು ಊರಲ್ಲಿ ಬರತನಿದ್ದ. ಅವನ ಬಳಿ ಒಂದು ಕೂಳಿತ್ತು. ಅದು ಬಹಳ ಜಾಣ ಕೂಳಿ ಆಗಿತ್ತು. ಪ್ರತಿದಿನ ಮುಂಜಾನೆ ಮರದ ಮೇಲೆ ಕುಳಿತುಕೊಂಡು ಕೊಕ್ಕೋ ಕೋಕೋ ಎಂದು ಕೂಗ್ತಾ ಇತ್ತು. ಇದರಿಂದ ಊರಿನ ಜನರೆಲ್ಲರೂ ಬೆಳಗ್ಗೆ ಬೇಗ ಏಳುತ್ತಿದ್ದರು. ಒಂದು ದಿನ ಆ ಊರಿಗೆ ಕಾಡಿನ ನರಿಯೊಂದು ಬಂದಿತು. ಕೋಳಿಯನ್ನು ಕಂಡಿತು. ಹೇಗಾದ್ರೂ ಮಾಡಿ ಈ ಕೋಳಿಯನ್ನು ತಿನ್ನಬೇಕು ಎಂದು ಯೋಚಿಸತೊಡಗಿತು. ಬಳಿಕ ಕೋಳಿಯ ಬಳಿ ಹೋಗಿ ಕೋಳಿಯನ್ನ ನೀನು ಎಷ್ಟೊಂದು ಮುದ್ದಾಗಿದ್ಯಾ, ನಿನ್ನ ಬಣ್ಣ ಎಷ್ಟೊಂದು ಚೆನ್ನಾಗಿದೆ, ನಿನ್ನ ಕಂಠ ಎಷ್ಟೊಂದು ಮಧುರ, ನೀನ್ ಯಾಕೆ ಮೇಲಿದ್ಯಾ, ಬಾ ಕೆಳಗೆ ಬಾ, ನಾವು ಸ್ನೇಹಿತರಾಗೋಣ, ಆಟ ಆಡೋಣ ಎಂದು ಹೇಳಿತು. ನರಿಯ ಉಪಾಯವನ್ನು ತಿಳಿದು ಕೂಲಿ ತಾನೂ ಕೂಡ ಒಂದು ಉಪಾಯ ಮಾಡಿ ನರಿಯನ್ನ ಸರಿ ನಾವು ಗೆಳೆಯರಾಗೋಣ, ಆದರೆ ನನಗೆ ತುಂಬಾ ಗೆಳೆಯರಿದ್ದಾರಲ್ಲ, ಅವರನ್ನು ಕೂಡ ಕರೆದುಕೊಂಡು ಬರಲಾ ಎಂದು ಕೇಳಿತು. ಆಗ ನರಿ ಒಪ್ಪಿತು. ನಂತರ ಕೋಳಿ ಪುರ್ರನೆ ಹಾರಿ ತನ್ನ ರೈತ ಸಾಕಿದ್ದ ಬೇಟೆ ನಾಯಿಗಳನ್ನೆಲ್ಲ ಕರೆದುಕೊಂಡು ಬಂದಿತು. ಬೇಟೆ ನಾಯಿಗಳ ಹಿಂಡನ್ನು ನೋಡಿದ ನರಿ ಭಯದಿಂದ ಗಡಗಡ ನಡುಗಿ ಎದ್ದು ಬಿದ್ದು ಓಡಿ ಹೋಯಿತು. ಗೆಳೆಯರೇ, ಈ ಕಥೆಯ ನೀತಿ